ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಗೊಂಡಂತಹ ಡಿಕೆ ಶಿವಕುಮಾರ್ ಮುಂದಿನ 2 ವರ್ಷ ಕಾಲ ಆಡಳಿತ ನಡೆಸಲಿದ್ದು ಜೂನ್ 3ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಬಗ್ಗೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಉಭಯ ಜಿಲ್ಲೆಗಳ ದತ್ತುಪುತ್ರ ಅಂತಾನೆ ಹೇಳಬಹುದು. ಅವರೊಬ್ಬ ಚಾಣಾಕ್ಷ ರಾಜಕಾರಣಿ. ಕರಾವಳಿ ಜನರ ಬಹುನಿರೀಕ್ಷಿತ ಪ್ರವಾಸೋದ್ಯಮದ ಸಮಗ್ರ ಅಭಿವೃದ್ಧಿ ಹಾಗೂ ಗ್ಯಾರಂಟಿ ಯೋಜನೆಗಳನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುತ್ತಾರೆಂಬ ನಿರೀಕ್ಷೆ ಇದೆ. ಈ ನಿರೀಕ್ಷೆಯನ್ನು ಅವರು ಸುಳ್ಳು ಮಾಡಲು ಸಾಧ್ಯವಿಲ್ಲ. ಜೊತೆಗೆ ಉಡುಪಿ ಜನರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವರಿಂದ ಇದಕ್ಕೆ ಪರಿಹಾರ ಸಿಗಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ನಮ್ಮ ಕೆಪಿಸಿಸಿ ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಈ ಜಿಲ್ಲೆಯ ಮಟ್ಟಿಗೆ ಹೇಳೋದಾದ್ರೆ ಬಹುಶಃ ನಮ್ಮ ಉಭಯ ಜಿಲ್ಲೆಗಳಿಗೆ ನಮ್ಮ ದತ್ತುಪುತ್ರ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಮಣ್ಣಿನ ಮಗ ಅಂತ ಹೇಳಿದ್ರೆ ಬಹುಶಃ ಅಪಾರವಾದ ಪ್ರೀತಿಯನ್ನು ನಮ್ಮ 2 ಜಿಲ್ಲೆಗಳ ಮೇಲೆ ಇಟ್ಕೊಂಡವರು. ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಬೇರೆ ರೀತಿಯಲ್ಲೂ ಸಹಿತ ಅಪಾರವಾದ ಪ್ರೀತಿಯನ್ನು ಈ ಜಿಲ್ಲೆಗಳ ಮೇಲೆ ಇಟ್ಕೊಂಡವರು ಇವತ್ತು ಅಧಿಕಾರಕ್ಕೆ ಬರ್ತಾರೆ. ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ತೀವಿ. ನಮ್ಮ ಮನಸ್ಸಿಗೆ ಬಹುಶಃ ವೀರಪ್ಪ ಮೊಯ್ಲಿ ಅವರು ನಮ್ಮಲ್ಲಿ ಮುಖ್ಯಮಂತ್ರಿಗಳಾದ್ರೆ ನಮ್ಮದೇ ಮಣ್ಣಿನ ಮಗ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಅಂತಕ್ಕಂಥ ಭಾವನೆಯಿಂದ ನಾವು ಅವರು ಹೃತ್ಪೂರ್ವಕವಾಗಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ನಿಂದ ಸ್ವಾಗತಿಸ್ತೇವೆ, ಬಯಸ್ತೇವೆ. ಅವರ ಏನು ಈ ಮುಖ್ಯಮಂತ್ರಿ ಪದ ಸ್ವೀಕಾರ ಅಂತಕ್ಕಂಥದ್ದು ಅವರ ತಾಳ್ಮೆಗೆ, ಅವರ ಪಕ್ಷನಿಷ್ಠೆಗೆ, ಅವರು ಮಾಡಿದಂಥ ಸೇವೆಗೆ ಸಿಕ್ಕಿದ ಫಲ ಅಂತ ಮಾಡ್ತಾರೆ. ಬಹುಶಃ ಎಲ್ಲ ಕಾಂಗ್ರೆಸ್ಸಿಗರು ಕಲಿಬೇಕಾಗ್ತದೆ. ಪಕ್ಷ ನಿಷ್ಠೆ ಇದ್ರೆ ಒಂದಲ್ಲ ಒಂದು ದಿನ ಅಧಿಕಾರ ಸಿಕ್ಕೇ ಸಿಗ್ತದೆ ಅಂತಕ್ಕಂಥಕ್ಕೆ ಬಹುಶಃ ಮಾನ್ಯ ಡಿಕೆ ಶಿವಕುಮಾರ್ ಅವರು ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮಗೆ ಇವತ್ತು ಖಂಡಿತವಾಗಿಯೂ ಒಂದು ಕಡೆ ಸಂಭ್ರಮ ಇದೆ, ಒಂದು ಕಡೆ ಸ್ವಲ್ಪ ಬೇಸರ ಕೂಡ ಇದೆ. ಯಾಕೆಂದ್ರೆ ಅತ್ಯಂತ ಸುಭದ್ರವಾಗಿ ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತಂದಂತಹ ನಮ್ಮ ಅನ್ನರಾಮಯ್ಯ, ಭಾಗ್ಯರಾಮಯ್ಯ ಅಂದ್ರೂ ತಪ್ಪಿಲ್ಲ ಅಂತಹ ಸಿದ್ದರಾಮಯ್ಯನವರು ಇವತ್ತು ತಮ್ಮ ಕುರ್ಚಿಯನ್ನ ಅತಿ ಘನತೆಯಿಂದ ಎಲ್ಲರಿಗೆ ಮಾದರಿಯಾಗುವ ರೀತಿಯಲ್ಲಿ ಯಾರಿಗೂ ಕುರ್ಚಿ ಶಾಶ್ವತ ಅಲ್ಲ ಅನ್ನುವಂತಹ ಸಂದೇಶವನ್ನ ಕೊಟ್ಟು ಅತ್ಯಂತ ಪ್ರಾಮಾಣಿಕವಾಗಿ, ನೇರವಾಗಿ, ಅತ್ಯಂತ ಸುಭದ್ರವಾಗಿ ಇರುವಂತಹ ನಮ್ಮ ಸರ್ಕಾರದಿಂದ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರು ಕೂಡ ಅವರು ನಾನು ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದ ಪರವಾಗಿ, ರಾಜ್ಯದ ಜನರ ಪರವಾಗಿ ಹೋರಾಡ್ತೇನೆ ಎಂಬಂತಹ ಸಂದೇಶವನ್ನ ಕೊಟ್ಟು ಡಿಕೆ ಶಿವಕುಮಾರ್ ಅವರಿಗೆ ಸಂಪೂರ್ಣ ಆಶೀರ್ವಾದವನ್ನ ಮಾಡಿ ಆ ಸ್ಥಾನದಿಂದ ಘನತೆಯಿಂದ ಕೆಳಗಿಳಿದಿದ್ದು ನಮಗೂ ಕೂಡ ತುಂಬಾ ಆದರ್ಶಪ್ರಾಯ. ಜೊತೆಗೆ ಡಿಕೆ ಶಿವಕುಮಾರ್ ಮೇಲೆ ತುಂಬಾ ನಿರೀಕ್ಷೆಗಳು ಕೂಡ ಇದೆ. ಆದ್ರೆ ಸಿದ್ದರಾಮಯ್ಯನವರು ತಂದಂತಹ ಎಲ್ಲ ಯೋಜನೆಗಳನ್ನ ಅವರು ಮುಂದುವರಿಸುವುದರ ಜೊತೆಗೆ ಅವರು ಇನ್ನೂ ಹೆಚ್ಚಿನ ನಿರೀಕ್ಷೆಯನ್ನ ನಾವು ಕರಾವಳಿ ಭಾಗದ ಜನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಅವರು ಯಾವಾಗ್ಲೂ ಕೂಡ ಕರಾವಳಿಯ ಬಗ್ಗೆ, ಟೂರಿಸಂ ಬಗ್ಗೆ, ಇಲ್ಲಿಯ ಅಭಿವೃದ್ಧಿಯ ಬಗ್ಗೆ, ಇಲ್ಲಿಯ ಜನರ ಬುದ್ಧಿವಂತಿಕೆ ಬಗ್ಗೆ ಅನೇಕ ಮೆಚ್ಚುಗೆ ಮಾತನಾಡಿದ್ದಾರೆ. ಹಾಗಾಗಿ ನಮಗೆ ಈ ಸಂದರ್ಭದಲ್ಲಿ ಕರಾವಳಿಯ ಜನರಿಗೆ ಅವರ ಮೇಲೆ ವಿಶೇಷವಾದಂತಹ ಅಭಿಮಾನ ಇದೆ. ಕರಾವಳಿ ಬಗ್ಗೆ ಡಿಕೆ ಶಿವಕುಮಾರ್ ಅವರಿಗೆ ವಿಶೇಷವಾದ ಪ್ರೀತಿ ಇದೆ. ಅವರು DCM ಆಗಿ ಇರುವಾಗಲೇ ಕೂಡ ಅವರು ಮಂಗಳೂರಿನಲ್ಲಿ ಈ ಪ್ರವಾಸೋದ್ಯಮ ಅಭಿವೃದ್ಧಿ ಬಗ್ಗೆ ಒಂದು ಸಭೆಯನ್ನ ಮಾಡಿದ್ರು. ಬಹುಶಃ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. ಪ್ರವಾಸೋದ್ಯಮ ಈ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತದೆ. ಇಲ್ಲಿಯ ಯುವಕರಿಗೆ, ಇಲ್ಲಿ ಆ ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಇಲ್ಲಿ ಯುವಕರಿಗೆ ಕೆಲಸ ಸಿಗುವಂತಾಗ್ತದೆ. ಈ ಜಿಲ್ಲೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತದೆ. ಮತ್ತೆ ಅವರು ವಿಶೇಷವಾಗಿ ಮೀನುಗಾರರ ಬಗ್ಗೆ ವಿಶೇಷ ಪ್ರಾತಿನಿಧ್ಯ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಸವಲತ್ತನ್ನ ಸರ್ಕಾರದಿಂದ ಒದಗಿಸ್ತಕ್ಕಂಥ ಮಾತನ್ನು ಈಗಾಗಲೇ ಅವರು ಮೊನ್ನೆ ಮಂಗಳೂರಿಗೆ ಬಂದಾಗ ಮಾತನಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾಳಷ್ಟು ಹೋರಾಟಗಳನ್ನು ಮಾಡುವ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ನಮಗೆ ಕೈಗೆ ಬಂತು. ಕಳೆದ 3 ವರ್ಷದಲ್ಲಿ ಇಬ್ಬರು ನಾಯಕರ ನೇತೃತ್ವದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಸರ್ಕಾರ ಬಂದು 2-3 ತಿಂಗಳೊಳಗೆ ಏನನ್ನು ನಾವು ಘೋಷಣೆ ಮಾಡಿದ್ದೇವೆ ಅದನ್ನು ಯಥಾರ್ಥವತವಾಗಿ ಏನು ಘೋಷಣೆ ಮಾಡಿದವನ್ನು ಇಂಪ್ಲಿಮೆಂಟ್ ಮಾಡುವಂಥ, ಏನು ಪಾಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು 3 ವರ್ಷ ಸಿದ್ದರಾಮಯ್ಯನವರು ಯಾವ ರೀತಿ ಅಧಿಕಾರವನ್ನು ಚಲಾಯಿಸಿದ್ದಾರೆ, ಇವತ್ತು ಜನಸಾಮಾನ್ಯರು ಯಾವ ರೀತಿ ನಿರೀಕ್ಷೆಯನ್ನು ಮಾಡಿದ್ದಾರೆ ಆ ರೀತಿಯಲ್ಲಿ ಅಭಿವೃದ್ಧಿಯ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಏನು ಡಿಕೆ ಶಿವಕುಮಾರ್ ಏನು ಬಂಡೆ ಅಂತ ಹೇಳ್ತಾರೆ, ಅವರು ಒಬ್ಬ ಚಾಣಕ್ಯ ರಾಜಕಾರಣಿ. ಇವತ್ತು ಭಾಳಷ್ಟು ಅವರು DCM ಆಗಿ ಇದ್ದ ಸಂದರ್ಭದಲ್ಲಿ 1-2-3 ಮಂಗಳೂರಲ್ಲಿ, ಬೆಂಗಳೂರಲ್ಲಿ 1-2-3 ಸಭೆಗಳನ್ನು ಮಾಡುವ ಮುಖಾಂತರ ಇವತ್ತು ಕರಾವಳಿ ಭಾಗದಲ್ಲಿ ಕೂಡ ಅಭಿವೃದ್ಧಿ ಮಾಡ್ತೇನೆ. ಕರಾವಳಿ ಭಾಗ ಅಂದರೆ ಅದು ಸ್ವರ್ಗ, ಅದು ಬಹಳಷ್ಟು ಉದ್ಯೋಗಗಳಿಗೆ ಅವಕಾಶ ಇದೆ ಎಂಬ ರೀತಿಯಲ್ಲಿ ಮೊದಲೇ ಹೇಳಿದ್ದಾರೆ. ಖಂಡಿತ ಒಬ್ಬ ಯುವಕನಾಗಿ, ಒಬ್ಬ ಉದ್ಯಮಿಯಾಗಿ, ಒಬ್ಬ ಚಾಣಕ್ಯ ಪೊಲಿಟಿಷಿಯನ್ ಆಗಿ ಖಂಡಿತ
ನಮ್ಮ ರಾಜ್ಯ ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸ್ತಾರೆ ಎಂಬ ವಿಶ್ವಾಸ ನಮ್ಮ ಮೇಲಿದೆ.